MRPL ಅನ್ನುವಂಥ ಪ್ರತಿಷ್ಠಿತ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ದೊರಕುವಲ್ಲಿ ವಿಫಲವಾಗಿದೆ ಅನ್ನುವಂಥದ್ದು 184 ಜನರಲ್ಲಿ ಕೇವಲ 2 ಜನರಿಗೆ ತುಳುವರಿಗೆ, 11 ಜನರಿಗೆ ಕರ್ನಾಟಕದವರಿಗೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಸದರು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ MLAಗಳು ಏನು ಕೆಲಸ ಮಾಡಿದ್ದಾರೆ ಅನ್ನೋ ವಿಚಾರ ಬರುತ್ತೆ ಸರ್. ನೋಡಿ, MRPL ಸಂಸ್ಥೆ ಮಾತ್ರ ಅಲ್ಲ, ಯಾವುದೇ ಸಂಸ್ಥೆಯಲ್ಲಿ ಲೋಕಲ್ ಉದ್ಯೋಗ ಕೊಡಬೇಕು ಅಂತ ಹೇಳೋದು ನಾನು ಅದಕ್ಕೆ ಆದ್ಯತೆ. MRPL ಬಂದಾಗ ನಾನು ಹೋರಾಟ ಮಾಡಿದ್ದೇನೆ, SC ವಿರುದ್ಧ ನಾನು ಹೋರಾಟ ಮಾಡಿದ್ದೇನೆ. ಹೋರಾಟ ಮಾಡಿದ ಉದ್ದೇಶವೇ ಅಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಉದ್ಯೋಗ ಸಿಗಬೇಕು. ಎರಡನೇದು ಗೊತ್ತಿರಲಿ, ನಿಮಗೆ ನಾನು ಪ್ರಥಮ MP ಆದಾಗ ಪುನರಾಜ್ ಮಂತ್ರಿ ಇದು DC ಇದ್ರು, ನಮ್ಮ ಕೃಷ್ಣ ಪಾಲೆಮಾರ್ ಅವರು ಮಂತ್ರಿ ಇದ್ರು. ಆಗ ನಾವು ಹೋರಾಟ ಮಾಡಿದ್ರಿ ಮಾಡಿ ಅದನ್ನು ಜೀವ ತಂದು ಕೊಟ್ಟೆವು. ಈ ಪ್ರೈವೇಟ್ ಕಂಪನಿಗಳು ಅವರು ಜಾಗ ತಗೊಂಡವ್ರಿಗೆ ಲ್ಯಾಂಡ್ ಲೂಸರ್ಸ್ಗೆ ಇದು ಅಂತ ಕೊಡ್ತಾ ಇರಲಿಲ್ಲ. ಅದಕ್ಕೆ ಜೀವ ತಂದ ಕೃಷ್ಣ ಪಾಲೆಮಾರ್ ಅವರು ಸಚಿವರಾಗಿದ್ದಾಗ ಅದೊಂದು ಮಾಡಿಸ್ಕೊಟ್ಟೆವು. 1 ಎಕರೆಗೆ ಒಬ್ಬನಿಗೆ ಉದ್ಯೋಗ ಅಂತ ಹೇಳಿ ಕೊಟ್ಟಿದ್ದೇವೆ. ಇದು ನಾವು ಅದಕ್ಕೆ ಹೋರಾಟ ಮಾಡಿದೆವು. MRPL ಹಿಂದೆ ಬಂದಿರುವಂಥ ಸಂಸ್ಥೆ. ಇವತ್ತು ಅವರ ಆಧಾರದಲ್ಲಿ ಅವ್ರು ಹೇಳುವ ಪ್ರಕಾರ ಅದರಲ್ಲಿ ಲ್ಯಾಂಡ್ ಲೂಸರ್ಸ್ಗೆ ಜಾಗ ಹೋದವ್ರಿಗೆ ಕೆಲಸ ಕೊಟ್ಟಿದ್ದಾರೆ. 70% ಅವರ ವರದಿ ಪ್ರಕಾರ ಉದ್ಯೋಗ ಸ್ಥಳೀಯರಿಗಿದೆ. ಇದೆಲ್ಲ ಒಂದು ಅಂಶ. ಈಗ 2 ಸಮಸ್ಯೆಗಳಿದ್ದಾವೆ. ರಾಜ್ಯದಲ್ಲಿ ಒಂದು ಸರೋಜಿನಿ ಮಹಿಷಿ ವರದಿ ಅಂತ ಇದೆ, ಅದು ಜಾರಿಗೆ ತರ್ತಿದ್ರೆ, ಅದು ಜಾರಿಗೆ ಬಂದರೆ ಸಹಜವಾಗಿ 75% ಪ್ರಕಾರವೇ ಇಂಟರ್ವ್ಯೂ ಮಾಡಬೇಕಿತ್ತು. 75% ಕರ್ನಾಟಕದ ಸ್ಥಳೀಯರಿಗೆ ಕೊಟ್ಟೆ ಇಂಟರ್ವ್ಯೂ ಮಾಡಬೇಕಿತ್ತು. ಈಗ ಸುಪ್ರೀಂ ಕೋರ್ಟ್ನ ಒಂದು ತೀರ್ಮಾನ ಇದೆ. ಆ ತೀರ್ಮಾನ ಏನಿದೆ ಅಂತ ಹೇಳಿದ್ರೆ, ಇಂಥ ಸಂಸ್ಥೆಗಳು ಯಾವ ಕೇಂದ್ರಾಡಳಿತ ಮತ್ತು ರಾಜ್ಯ ಇದರ ಸಂಸ್ಥೆಗಳು ಅವರು ಇಡೀ ದೇಶದಲ್ಲಿ ನೀಟ್ನ ಆಧಾರದಲ್ಲಿ ಎಕ್ಸಾಮ್ ಮಾಡಬೇಕು. ಆ ಎಕ್ಸಾಮನ್ನು ಆ ಕಂಪನಿ ಮಾಡಬಾರ್ದು, ಟೆಂಡರ್ ಕರೆದು ಇನ್ನೊಂದು ಕಂಪನಿ ಕೊಡಬೇಕು. ಕಂಪನಿಗೆ ಕರೆದು ಅವರು ಮೆರಿಟ್ನ ಆಧಾರದಲ್ಲಿ ಉದ್ಯೋಗ ಕೊಡಬೇಕು. ಗೊತ್ತಾಯ್ತು ನಿಮಗೆ? ಇಂಟರ್ವ್ಯೂ ಇಲ್ಲ. ಈಗ ಎಕ್ಸಾಮ್ ಮಾಡಿ, ಈಗ BE ಆದವರಿಗೆಲ್ಲ ಗೇಟ್ ಎಕ್ಸಾಮ್ ಕಂಪಲ್ಸರಿ ಕಂಪನಿಗಳಿಗೆ ಸೇರ್ಬೇಕಾದ್ರೆ. ಆ ಗೇಟ್ ಎಕ್ಸಾಮ್ BE ಮಾರ್ಕ್ ಅನ್ನು ನೋಡುದಿಲ್ಲ, ಗೇಟ್ ಎಕ್ಸಾಮ್ ನ ಮಾರ್ಕ್ ಅನ್ನು ನೋಡ್ತಾರೆ. ಇದ್ರಲ್ಲೂ ಹಾಗೆ ಮಾಡಿದ್ದಾರೆ. ಹಾಗಾಗಿ ಅವರು ಇಡೀ ದೇಶದಲ್ಲಿ ಸೆಂಟರ್ಗಳನ್ನು ಮಾಡಿ ಕರಿಬೇಕು ಅಂತ ಇರುವಂಥದ್ದು. ಎರಡನೇದು, ಇದೆಲ್ಲವನ್ನು ನಮ್ಮ ಗಮನಕ್ಕೆ ತರ್ತಾರಂತೇನಿಲ್ಲ ಕಂಪನಿಗಳು. ಪ್ರತಿ ದಿವಸ ನಾವು ಕಂಪನಿಗಳು ನಮ್ಗೆ ಬೇಕಾದಷ್ಟು ಇದು ಯಾವ್ದು ನಮ್ಮ ಗಮನಕ್ಕೆ ಬಾರದೆ ಅವರು ಇಂಟರ್ವ್ಯೂ ಮಾಡಿದ್ರು. ಅವರು ಅದನ್ನು ಸುಪ್ರೀಂ ಕೋರ್ಟ್ ಇದರ ತೀರ್ಮಾನದ ಪ್ರಕಾರ ಸಹಜವಾಗಿ ಮೇಲಿಂದ ಇಂಟರ್ವ್ಯೂ. ಇದರಲ್ಲಿ ನಾನು ನೋಡಿದ್ದು ಮೊನ್ನೆ, ಇದಾದ್ಮೇಲೆ ಇದಾಗಿದೆ, ತಕ್ಷಣ ನಾವು ಕರೆದಿದ್ದೇವೆ. ಸಹಜವಾಗಿ ಅದನ್ನು ನೋಡಿದಾಗ ತಪ್ಪಿ ಆದ್ರೆ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಅವ್ರ ಹತ್ರ ಇದೆ. ಅಲ್ಲಿ ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ ಇವರಿಗೆ ಜಾಸ್ತಿಯಾಗಿ ಆದ್ಯತೆ ಸಿಂಹಪಾಲು ಕೊಡಲಾಗಿದೆ. ಉತ್ತರ ಪ್ರದೇಶಕ್ಕೆ ಜಾಸ್ತಿ ಹೋಗಿದೆ, ಎಲ್ಲರಿಗೂ ಜಾಸ್ತಿ. ಕರ್ನಾಟಕಕ್ಕೆ ಒಟ್ಟು 16 ಪೋಸ್ಟ್ ಏನಾಗಿದೆ. ಆಗ ನಾವು ಏನು ತಿಳಿದ ತಕ್ಷಣ ಅವ್ರನ್ನ ಕರೆದಿದ್ದೇವೆ. ತಕ್ಷಣ ಈಗ ನಿಲ್ಲಿಸಿ ಅಂತ ಹೇಳಿ. ಈಗ ಅದರ ಮಧ್ಯೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲಿಲ್ಲ. ಸರ್, ಯಾಕೆ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲ್ಲ ಅಂತ ಹೇಳಿದೆ? ಯಾಕಂದ್ರೆ ಈಗ ಅದಕ್ಕೆ ಬೇರೆ ಸರ್ಕಾರ ಇತ್ತು, ಆಗ್ಲಿಲ್ಲ. ಆದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ಇದರಲ್ಲಿ ಆಗಲಿಲ್ಲ, ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದಾರೆ. 75, ಅದು ಮೊನ್ನೆ ಕೋವಿಡ್ ನಂತರ ತಗೊಂಡಿದ್ದಾರೆ. 75% ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಮಾಡಿದ್ದಾರೆ. ಅದರ ಆಧಾರದಲ್ಲಿ ಈಗ ಇನ್ನಿರುವ ಎಲ್ಲ ಇದು 75% ಕೊಡಬೇಕು ಅಂತ ಹೇಳುವಂಥ ಜೀವ ಆಗಿದೆ. ಅದರ ಆದೇಶ ಪ್ರಕಾರ ಆಗ್ತದೆ. 75% ಯಾವುದೇ ಕಂಪನಿಗಳಿದ್ರೆ 75% ಕರ್ನಾಟಕದವರಿಗೆ ಕೆಲಸ ಕೊಡಬೇಕು ಅಂತ ಹೇಳುವಂಥದ್ದಿದೆ ಅದರ ಪ್ರಕಾರ. ಆದ್ರೆ ಇದು 2019ರಲ್ಲಿ ಆಗಿರುವ ಇಂಟರ್ವ್ಯೂ ಎಕ್ಸಾಮ್, ಅದು ಕೋವಿಡ್ನ ಕಾರಣಕ್ಕೋಸ್ಕರ ಮೊನ್ನೆ ಆಯ್ತು. ಮೊನ್ನೆ ಅದಕ್ಕೆ ತಗೊಂಡು ಈಗ ನಾವು ತಡೆ ಹಿಡಿದಿದ್ದೇವೆ, ಅದನ್ನು ನಿಲ್ಲಿಸಿದ್ದೇವೆ ಕರೆದು. ಈಗ ಈ ವಾರ ನಾವು ಮತ್ತೆ ಮುಖ್ಯಮಂತ್ರಿಗಳ ಎದುರು ಮೀಟಿಂಗ್ ಮಾಡಿ ಕಂಪನಿ, ಈಗಾಗಲೇ ನಾನು ಧರ್ಮೇಂದ್ರ ಪ್ರಧಾನಿಗೂ ಅದಕ್ಕೆ ಪತ್ರ ಬರೆದಿದ್ದೇನೆ. ಕೂತು ಏನು ಇದಾಗಿದೆ, ಸಮಸ್ಯೆ ಆಗಿದೆ, ಅದನ್ನು ಹೇಗೆ ಪರಿಹಾರ ಮಾಡಿಕೊಡ್ಲಿಕ್ಕಾಗ್ತದೆ, ಲೋಕಲ್ ಎಷ್ಟು ಕೊಡ್ಲಿಕ್ಕಾಗ್ತದೆ, ಅತಿ ಹೆಚ್ಚು ಲೋಕಲ್ಗೆ ಕೊಡಬೇಕು ಅಂತ ಹೇಳಿದ್ರೆ ನಂದು ಇದಿದೆ. ಮತ್ತೆ ಈಗ ಹೊಸ ಏನು ಕಾನೂನು ಬಂದಿದೆ ಅದರ ಪ್ರಕಾರ ಇದನ್ನು ಏನು ಮಾಡ್ಲಿಕ್ಕಾಗುತ್ತೆ ಅಂತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕಂಪನಿಯನ್ನು ಇಟ್ಕೊಂಡು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಾನು ಉಸ್ತುವಾರಿ ಸಚಿವರು, ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಬೇಕು ಅನ್ನೋದ್ರಲ್ಲಿ ನಮ್ದು ನಿಜ. ಆದ್ರೆ ನಿಮ್ಗೆ ಗೊತ್ತಿರಲಿ, ತಮ್ಮಗಳ ಮೇಲೆ ಭರವಸೆ ಇದೆ ಜನರಿಗೆ. ನಿಮ್ಗೆ ಗೊತ್ತಿರಲಿ, ಈ ಕಂಪನಿ ಬಂದದ್ದು ನಾನು ಹಿಂದಿನ ಸರ್ಕಾರ ಇದ್ದಾಗ ಎಷ್ಟು ಜನರಿಗೆ ಸ್ಥಳೀಯರಿಗೆ ಕೆಲಸ ಕೊಟ್ಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಇದೆ. ಆದ್ರೂ ಕೂಡ ಭರವಸೆ ಇದೆ ತಮ್ಮಗಳ. JBF ಅಂತಾಗ ನಾನೇ ಗಲಾಟೆ ಮಾಡಿ ಲ್ಯಾಂಡ್ ಲೂಸರ್ಸ್ಗೆ ಎಲ್ಲರಿಗೂ ಕೆಲಸ ಕೊಟ್ಟಿದ್ದೇನೆ. ಕಂಪನಿ ಸಮಸ್ಯೆಯಲ್ಲಿದೆ, ಅದು ಬೇರೆ. SZ ಅಲ್ಲಿ ನಾನು ಕೊಡಿಸಿದೆ. ನನ್ನ ಕುಟುಂಬದವ್ರಿಗೆ ಯಾರು ಕೊಡಿಸ್ಲಿಲ್ಲ. ಒಂದೇ ಒಂದು ಲೆಟರ್ ನಮ್ದು ಹೋಗುದಿಲ್ಲ. ನಮ್ದು ಅದು ಲೋಕಲ್ ಕೊಡಿ, ಯಾರಿಗೆ ಕೊಡಿ, ಲೋಕಲ್ನವ್ರಿಗೆ ಕೊಡಿ. ಅದು ಈಗ ನಾವು ಪ್ಲಾಸ್ಟಿಕ್ ಪಾರ್ಕ್ ತರ್ತಾ ಇದ್ದೇವೆ, ಅದು ಅದಕ್ಕೋಸ್ಕರ ತಂದೇನೆ. ಉದ್ಯೋಗ ಕೊಡಬೇಕು. ಅದರಲ್ಲೂ ಸ್ಪಷ್ಟ ನಾನು ಇದರಲ್ಲೇ ಬರ್ಸಿದ್ದೇನೆ.
ಹ್ಮ್ 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 60% ಹೆಚ್ಚು ಜನ ಇದು ಸೌತ್ ಕೇಂದ್ರದವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ನಾವು ಸರ್ ತಮ್ಮಲ್ಲಿ ಸಮಯದ ಅಭಾವ ಇದೆ, ಸೊ ಹಾಗಾಗಿ ನಾನು ನೇರವಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೆ. ನನ್ನ ಜನರು ಕೇಳಿರುವಂತಹ ಪ್ರಶ್ನೆ ನೇರವಾಗಿ NMPT ವಿಚಾರಗಳಲ್ಲೂ ಕೂಡ, NMPTಯ ಕಂಪನಿಯ ವಿಚಾರಗಳಲ್ಲೂ ಕೂಡ 18 ವರ್ಷದಿಂದ ಕೆಲಸ ಮಾಡ್ತಾ ಇರುವಂತಹ 21 ಜನರು ಗುತ್ತಿಗೆ ದರದಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರು ಈಗ ಏಕಾಏಕಿ ಕೆಲಸದಿಂದ ಅವರನ್ನ ತೆಗೆದು ಹಾಕಿದ್ದಾರೆ. ಜನವರಿಯಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಕೆಲಸ ಇಲ್ಲ, ಮನೇಲಿ ಇದ್ದಾರೆ ಅನ್ನುವಂಥದ್ದು. ನೋಡಿ, ಅವರನ್ನು ನಾನು ಚೇರ್ಮನ್ ಅನ್ನು ಕರೆದು ಹೇಳಿದ್ದೇನೆ, ಅವರಿಗೂ ನ್ಯಾಯ ಕೊಡಬೇಕು. ಅದು ಏನಾಗಿದೆ, ಹಿಂದೆ ಟೆಂಡರ್ ಒಬ್ರು ಹತ್ತಿರ ಇವರು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇರು, ಹಿಂದಿನ ಕಾಂಟ್ರಾಕ್ಟರ್ ಅವರನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದ, ಈಗ ಹೊಸ ಕಾಂಟ್ರಾಕ್ಟರ್ಗೆ ಹೋಗಿದೆ, ಸಹಜವಾಗಿ ಅವ ಇವರನ್ನು ಬಿಟ್ಟಿದ್ದಾನೆ. ಆಗ ನಾನು ಕರೆದು ಅವ್ರಿಗೆ ಹೇಳಿದ್ದೇನೆ, ಇವರನ್ನು ಫಸ್ಟ್ ಇವರನ್ನು ಇಡಬೇಕು, ಇಟ್ಟ ಮೇಲೆ ಮಾಡಬೇಕು ಅಂತ. ಅಂದರೆ ಬೇರೆ ಬೇರೆ ಕಾನೂನು ನಿಯಮ ಕಾರಣಕ್ಕೆ ಮಾಡಲಿಲ್ಲ. ಈಗ ವಾಪಸ್ ನಾಳೆ ಮೀಟಿಂಗ್ ಕರೆದಿದ್ದೇನೆ, ಅವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಚೇರ್ಮನ್ಗೆ ಆಗ್ರಹ ಮಾಡಿದ್ದೇನೆ ಮತ್ತು ಅವರಿಗೆ ಕೊಡಿಸಬೇಕು.